ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಪ್ರಿಯರೇ, ಇವತ್ತೊಂದು ತುಂಬ ಒಳ್ಳೆಯ ಒಂದು ವಿಷಯ ಹೇಳಕ್ಕೆ ನಾನೀಗ ಬಂದಿದ್ದೀನಿ ನಿಮ್ಮ ಮುಂದೆ. ಯೇಸುವಿನ ಕರುಣೆ ನಮ್ಮೆಲ್ಲರನ್ನು ಆವರಿಸಲಿ. ವಿಶೇಷವಾಗಿ ಇತ್ತೀಚಿನ ದಿನಗಳಲ್ಲಿ ನಾನು ಮನೆಯಲ್ಲೇ ಇದ್ದರೂ ಕೂಡ ತುಂಬ ಕೌನ್ಸ್ಲಿಂಗ್ ಮಾಡೋದು, ಫೋನಲ್ಲೇ ಪ್ರೇಯರ್ ಮಾಡೋದು, ಇದು ಫೋನಲ್ಲೇ ಮಾಡ್ತಾ ಇದ್ದೀನಿ. ಕೌನ್ಸ್ಲಿಂಗ್ ಏನು ನೇರವಾಗಿ ಮಾಡ್ತಾ ಇಲ್ಲ, ಏಕೆಂದರೆ ಕೊರೋನಾ ರೆಸ್ಟ್ರಿಕ್ಷನ್ ಇರುವ ಕಾರಣ ಫೋನಲ್ಲೇ ಮಾತಾಡೋದು, ಸಮಸ್ಯೆಗಳು ಪರಿಹಾರ ಯೇಸುನಾಮದಲ್ಲಿ ಮಾಡೋದು ಮಾಡ್ತಾ ಇದ್ದೀನಿ. ತುಂಬ ಮಂದಿ ಡಿಪ್ರೆಷನಿಗೆ ಹೋಗಿದ್ದಾರೆ. ಅದು ಕೆಲವು ವಿಷಯಗಳಿಗಾಗಿ. ಇವತ್ತು ಒಂದು ವಿಷಯ ನಾನು ನಿಮ್ಮ ಮುಂದೆ ಇಡಲಿಕ್ಕೆ ಇಷ್ಟಪಡ್ತೀನಿ. ನಾನು ಅದರ ಬಗ್ಗೆ ಮೊದಲು ಕೂಡ ಒಂದು ವಿಡಿಯೋ ಮಾಡಿದ್ದೆ, ಈಗ ಪುನಃ ವಿಡಿಯೋ ಮಾಡ್ತಾ ಇದ್ದೀನಿ. ಅದರಿಂದ ಆಗುವ ಅನಾಹುತ ಏನು ಅಂತ ನಾನು ಹೇಳ್ತೀನಿ. ಓಕೆ, ಈಗ ದೇವರು ನಾವು ನೋಡ್ತೀವಿ, ಮತ್ತಾಯನ ಶುಭ ಸಂದೇಶ 19ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ದೇವರು ಹೇಳ್ತಾರೆ, ಈ ಕಾರಣದಿಂದಲೇ ಗಂಡನು ತಂದೆ ತಾಯಿಗಳನ್ನು ಬಿಟ್ಟು ತನ್ನ ಹೆಂಡತಿಯನ್ನು ಕೂಡಿಕೊಂಡು ಅವರಿಬ್ಬರು ಒಂದಾಗಿ ಬಾಳುವರು ಎಂದು ಹೇಳಿದ್ದಾರೆಂಬುದಾಗಿ ನೀವು ಪವಿತ್ರ ಗ್ರಂಥದಲ್ಲಿ ಓದಿಲ್ಲವೇ? ಹೀಗಿರುವಲ್ಲಿ ಇನ್ನು ಮುಂದೆ ಇವರು ಇಬ್ಬರಲ್ಲ, ಒಂದೇ ಶರೀರವಾಗಿರುವರು. ಈ ನಿಮಿತ್ತ ದೇವರು ಒಂದುಗೂಡಿಸಿದನು, ಮನುಷ್ಯನು ಬೇರ್ಪಡಿಸದೇ ಇರಲಿ ಎಂದರು. ಪ್ರೈಸ್ ದ ಲಾರ್ಡ್, ಹಾಲೆಲೂಯ, ಹಾಲೆಲೂಯ. ನಮ್ಮ ಮದುವೆ ದಿನ ಫಾದರ್ ಆರೋಗ್ಯ ಸ್ವಾಮಿ ಅಂತ ಮೈಸೂರು ಡಯಸಿಸಲ್ಲಿ ಅವರು ನಮಗೆ ಮದುವೆ ಕೊಟ್ಟಿದ್ದು, ಮಡಿಕೇರಿ ಚರ್ಚಲ್ಲಿ, ಸೆಂಟ್ ಮೈಕಲ್ಸ್ ಚರ್ಚಲ್ಲಿ. ಒಂದು ಸ್ಟೋರಿ ಹೇಳಿದರು ಫಾದರ್. ಒಬ್ಬ ಸೈಕಲಲ್ಲಿ ಹೆಂಡತಿನ ಕೂರಿಸ್ಕೊಂಡು ಹೋಗ್ತಿದ್ದಂತೆ. ಆಗ ಟ್ರಾಫಿಕ್ ಪೊಲೀಸ್ ಹಿಡಿದು ಸೈಕಲಲ್ಲಿ ಹೀಗೆ ಇಬ್ಬರು ಈ ಸರ್ಕಲಲ್ಲಿ ಹೋಗಬಾರ್ದು ಅಂತ ಹೇಳಿದಾಗ ಅವನು ಹೇಳಿದಂತೆ, ನಾವಿಬ್ಬರು ಹೋಗ್ತಾ ಇಲ್ಲ ಸ್ವಾಮಿ, ನಾನೊಬ್ಬರೇ ಹೋಗ್ತಾ ಇರೋದು. ಪುನಃ ಟ್ರಾಫಿಕ್ ಪೊಲೀಸ್ ಕಣ್ಣೆಲ್ಲ ಒರೆಸ್ಕೊಂಡು ಪುನಃ ಹಿಂಗೆ ನೋಡ್ಬಿಟ್ಟು ಕೇಳಿದಂತೆ, ಏನು ಸ್ವಲ್ಪ ಲೂಸಾ ನಿಂಗೆ, ನೀನು ಮತ್ತೆ ಈ ಹೆಂಗಸಿ ಇಲ್ವಾ ನಿನ್ನ ಜೊತೆ, ನಿನ್ನ ಹೆಂಡ್ತಿನ ಇದು, ನೀವಿಬ್ಬರು ಇಲ್ವಾ? ಹೆಂಡ್ತಿ ಇದ್ದಾಳೆ, ಆದರೂ ನಾವಿಬ್ಬರು ಒಂದೇ. ಅವನಿಗೆ ಕನ್ಫ್ಯೂಸ್ ಆಗ್ಬಿಡ್ತು ಟ್ರಾಫಿಕ್ ಪೊಲೀಸಿಗೆ. ಓಕೆ, ಟ್ರಾಫಿಕ್ ಪೊಲೀಸ್ ಕೇಳಿದಂತೆ, ಏನಪ್ಪ ಹುಚ್ಚಾಸ್ಪತ್ರೆಯಿಂದ ಬರ್ತಾ ಇದೆಯಾ, ಮನೆಯಿಂದ ಬರ್ತಾ ಇದೆಯಾ? ಇಲ್ಲ ಸ್ವಾಮಿ, ಫಾದರ್ ಹೇಳಿದ್ರು ನಾವಿಬ್ಬರು ಮದುವೆ ಸಮಯದಲ್ಲಿ ಇನ್ನು ಮುಂದೆ ನೀವಿಬ್ಬರಲ್ಲ ಒಬ್ಬರೇ ಅಂತ ಹೇಳಿದ್ರು. ಅದಕ್ಕೆ ನಮಗೆ ಎಲ್ಲ ವಿಷಯದಲ್ಲಿಯೂ ನಾವು ಒಬ್ಬರ ಥರನೇ ರಿಯಾಕ್ಟ್ ಮಾಡೋದು. ನಮ್ಮ ಮನೇಲಿ ಏನಾದರೂ ಡಿಸಿಷನ್ ತಗೊಂಡ್ರು ನಾವಿಬ್ಬರು ಸೇರಿ ಒಂದು ಡಿಸಿಷನಿಗೆ ಬರ್ತೀವಿ. ನಾವು ಏನಾದರೂ ಒಂದು ವಸ್ತು ಕೊಳ್ಳೋದಾದರೂ ಎಲ್ಲ ಕಾರ್ಯಗಳಲ್ಲೂ ನಾವಿಬ್ಬರು ಡಿಸ್ಕಸ್ ಮಾಡಿದರೆ ಅದು ಒಂದೇ ಆಗಿರುತ್ತೆ. ಪ್ರೈಸ್ ದ ಲಾರ್ಡ್, ಹಾಲೆಲೂಯ, ಹಾಲೆಲೂಯ. ಅಂದರೆ ನಿಮ್ಮಿಬ್ಬರ ಮನಸ್ಸು, ಗಂಡ ಹೆಂಡತಿಯ ಮನಸ್ಸು ಎರಡಾಗಿರಬಾರ್ದು, ಗಂಡ ಹೆಂಡತಿಯ ಮನಸ್ಸು ಒಂದಾಗಿರಬೇಕು. ಅದಕ್ಕೆ ಇಬ್ಬರ ಒಂದು ಹೊಂದಾಣಿಕೆ ತುಂಬ ಇಂಪಾರ್ಟೆಂಟ್. ಇತ್ತೀಚಿನ ದಿನಗಳಲ್ಲಿ ಹೊಂದಾಣಿಕೆ ಇದ್ದ ಕುಟುಂಬಗಳು ಬೇರ್ಪಟ್ಟಿರೋದು ನಮಗೆ ಗೊತ್ತು. ಪ್ರೀತಿ ಐಕ್ಯತೆಯಲ್ಲಿ ಇದ್ದ ಒಂದು ಕುಟುಂಬಗಳು, ಎಷ್ಟೋ ಕುಟುಂಬಗಳು ಒಂದಾಗಿರೋದು ಗೊತ್ತು. ನಾನು ಮೊನ್ನೆ ಒಬ್ಬರು ನನ್ನ ಹತ್ರ ಮಾತಾಡಿದ್ರು. ಅವರ ಕುಟುಂಬದಲ್ಲಿ ಅವರು ತುಂಬ ಪ್ರೇಯರ್ಫುಲ್, ಗಂಡ ಹೆಂಡತಿ ತುಂಬ ಪ್ರಾರ್ಥಿಸುವವರು, ಯಾವಾಗಲೂ ಪ್ರೇಯರ್. ಅವರು ಯಾವಾಗಲೂ ಪ್ರಾರ್ಥನಾ ತಂಡಕ್ಕೆ ಹೋಗೋದು, ಮತ್ತು ರಿಟ್ರೀಟ್ಗಳಿಗೆ ಅಲ್ಲಿ ಇಲ್ಲಿ ಹೋಗೋದು, ಮನೆಯಲ್ಲಿ ಒಂದು ಸೇರಿ ಪ್ರಾರ್ಥಿಸೋದು, ಮಕ್ಕಳನ್ನು ಪ್ರೀತಿ ಐಕ್ಯತೆಯಲ್ಲಿ ಸಾಕೋದು. 3 ಮಕ್ಕಳು ಅವರಿಗೆ, 2 ಗಂಡು 1 ಹೆಣ್ಣು, ಎಲ್ಲ ಅಷ್ಟು ಇದ್ದವರು. ಒಂದು ದಿನ ಆ ಪ್ರಾರ್ಥನಾ ಕೂಟದಲ್ಲಿ ಒಂದು ವಿಧವೆ, ಅವಳು ಹೇಳ್ತಾಳೆ, ನನಗೆ ಯಾರಿಲ್ಲ, ನನಗೇನಾದರೂ ಒಂದು ದಾರಿ ಮಾಡಿಕೊಡಿ ಅಂತ ಹೇಳುವಾಗ ಗಂಡ ಹೆಂಡತಿ ಒಂದು ಡಿಸಿಷನ್ ತಗೊಂಡು ಆ ಹೆಣ್ಣು ಮಗಳನ್ನ ಮನೆಗೆ ಕರ್ಕೊಂಬರ್ತಾರೆ. ಅಲ್ಲಿ ಹಿಡೀತು ಅವರ ಸುಂದರವಾದ ಒಂದು ಕುಟುಂಬಕ್ಕೆ ಹುಳಿ ಹಿಂಡುವ ಅವಸ್ಥೆ. ಆ ಹೆಣ್ಣು ಮಗಳನ್ನ ಕರ್ಕೊಂಬರ್ತಾರೆ, ಎಲ್ಲರೂ ಸೇರಿ ಒಟ್ಟಿಗೆ ಪ್ರಾರ್ಥಿಸ್ತಾರೆ, ಚೆನ್ನಾಗಿರ್ತಾರೆ. ಗಂಡ ಹೆಂಡತಿ ಒಂದೇ ತಟ್ಟೆಯಲ್ಲಿ ಹಾಕ್ಕೊಂಡು ಊಟ ಮಾಡೋದು, ಇದೆಲ್ಲವನ್ನು ಆ ಹೆಣ್ಣು ಮಗಳು, ಆ ವಿಧವೆ ಅದನ್ನು ನೋಡಿದ್ಳು. ಅವಳು ನೆನೆಸಿದ್ಲು, ನನ್ನ ಗಂಡ ಬದುಕಿರುವಾಗ ಒಂದು ದಿನನೂ ಇಷ್ಟು ಪ್ರೀತಿ ಮಾಡಿಲ್ಲ, ಇವರಿಬ್ಬರು ಎಷ್ಟು ಅನ್ಯೋನ್ಯತೆಯಲ್ಲಿದ್ದಾರಲ್ಲ. ಇವಳು ಯಾವಾಗಲೂ ಇದನ್ನು ಆ ಕುಟುಂಬದಲ್ಲಿ ಹೇಳಿ 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 ಕಣ್ಣೀರು ಹಾಕೋದು. ಆ ಕುಟುಂಬದಲ್ಲಿ ಇದ್ದಂತಹ ಆ ಪತಿ, ಆ ಯಜಮಾನ, ಅವನಿಗೆ ಇವಳ ಮೇಲೆ ತುಂಬ ಕನಿಕರ ಬಂತು.
ಅವನು ಮತ್ತೆ ಮತ್ತೆ ಏನು ಮಾಡಿದೆ ಅಂದರೆ, ಹೆಂಡತಿಗೆ ಒಂದು ಸಾರಿ ತರೋದಾದರೆ ಆ ಹೆಣ್ಣು ಮಗಳಿಗೂ ಒಂದು ಸಾರಿ ತರೋದು, ಹೆಂಡತಿಗೆ ಒಂದು ಚೂಡಿದಾರ್ ತರೋದಾದರೆ ಆ ಹೆಣ್ಣು ಮಗಳಿಗೂ ಒಂದು ಚೂಡಿದಾರ್ ತರೋದು, ಹೆಂಡತಿಗೆ ಒಂದು ಚಪ್ಪಲ್ ತರೋದಾದರೆ ಹೆಣ್ಣು ಮಗಳಿಗೂ ಒಂದು ಚಪ್ಪಲ್ ತರೋದು, ಹೆಂಡತಿಗೆ ಇಷ್ಟವಾದ ಏನಾದರೂ ತರೋದಾದರೆ ಆ ಹೆಣ್ಣು ಮಗಳಿಗೂ ಒಂದಿಷ್ಟು ಅದನ್ನು ತರೋದು. ಹಾಗೆ ಎಲ್ಲದರಲ್ಲೂ ಈ ಹೆಂಡತಿಗೆ ಏನು ಮಾಡ್ತಾರೋ ಅದನ್ನೆಲ್ಲ ಅವಳಿಗೂ ಮಾಡೋಕ್ಕೆ ಶುರು ಮಾಡ್ದ. ಇವಳಿಗೆ ಒಂಥರ ಅವನ ಮೇಲೆ ಏನೋ ಮೋಹ ಆಯಿತು, ಅಟ್ರಾಕ್ಷನ್ ಆಯಿತು. ಅವರಿಬ್ಬರು ಕಣ್ಣಲ್ಲೇ ಒಂದುಗೂಡಿದ್ರು. ಐ ಲವ್ ಯು ಅಂತ ಹೇಳಿದ್ರು. ಪ್ರೀತಿ ಪ್ರೇಮಕ್ಕೆ ಮಿಗಿಲಾದದ್ದು ಯಾವುದಿಲ್ಲ. ಕಣ್ಣು ಮುಚ್ಚಿ ಪ್ರೀತಿ ಮಾಡೆ, ಮೂಗು ಮುಚ್ಚಿ ಪ್ರೀತಿ ಮಾಡೆ, ಬಾಯಿ ಮುಚ್ಚಿ ಪ್ರೀತಿ ಮಾಡೆ ಅಂತ ಪ್ರೀತಿಸೋಕ್ಕೆ ಶುರು ಮಾಡಿದ್ರು. ಮನೆಯಲ್ಲಿರುವ ಹೆಂಡತಿಗೆ ಇದು ಗೊತ್ತಾದಾಗ ಇವಳು ಎಷ್ಟು ಹೇಳಿದ್ರು ಅವನು ಕೇಳಲಿಲ್ಲ. ಕೊನೆಗೆ ಈ ಹೆಣ್ಣು ಮಗಳು ಏನೋ ಮಾಡಿ ಯಾರೋ ನೆಂಟ್ರಿಸ್ಟರ ಸಹಾಯದಿಂದ ಆ ಹೆಣ್ಣು ಮಗಳನ್ನ ಹೊರಗಡೆ ಹಾಕ್ತಾರೆ. ಆದರೆ ಈಗ ಆ ಗಂಡ ಸತ್ತೋದ. ಆ ಗಂಡ ಇರುವ ತನಕನೂ ಆ ಇನ್ನೊಂದು ವಿಧವೆ ಹೆಣ್ಣು ಮಗಳ ಜೊತೆನೇ ಜೀವನ ಮಾಡಿದ್ದು. ಆದರೆ ಆ ಸಮಯದಲ್ಲಿ ಅವಳು ಹೇಳ್ತಾಳೆ, ನನ್ನ ಹತ್ರ ತುಂಬ ಸುಳ್ಳು ಹೇಳ್ತಾ ಇದ್ರು. ಪ್ರಿಯರೇ, ಒಂದು ನೀವು ತಿಳ್ಕೋಬೇಕು, ಇಂತಹ ಒಂದು ಅಕ್ರಮ ಸಂಬಂಧ, ವಿವಾಹ ಸಂಬಂಧ ದೇವರು ಒಂದುಗೂಡಿಸಿದ್ದು. ದೇವರು ಇಷ್ಟಪಟ್ಟು ನಿಮ್ಮ ಆತ್ಮ ಮನಸ್ಸು ಶರೀರವನ್ನು ಹಂಚ್ಕೊಳ್ಳೋಕ್ಕೆ ದೇವರು ಕೊಟ್ಟಿದ್ದು. ದೇವರು ಕೊಟ್ಟ ಆ ಸಂತೋಷ, ಆ ಸುಖ, ಆ ಶುದ್ಧತೆ, ಪರಿಶುದ್ಧತೆ, ಅದರಿಂದ ಹೊರತಾಗಿದ್ದು ಎಲ್ಲವೂ ಅಶುದ್ಧತೆ, ಅಕ್ರಮ ನಡತೆ. ಆ ಅಕ್ರಮ ನಡತೆಯಲ್ಲಿರುವಾಗ ಹೆಂಡತಿಗೆ ಗೊತ್ತಿಲ್ಲದೆ ಅಥವಾ ಗಂಡನಿಗೆ ಗೊತ್ತಿಲ್ಲದೆ ಅಂತಹ ಅಕ್ರಮ ನಡತೆಯಲ್ಲಿರುವಾಗ ಏನಾಗುತ್ತೆ ಅಂತ ಹೇಳಿದರೆ, ಒಂದು ಕದ್ದು ಮುಚ್ಚಿ ಮೊಬೈಲಲ್ಲಿ ಮಾತಾಡೋದು, ಮೊಬೈಲಲ್ಲಿ ಮೆಸೇಜ್ ಮಾಡೋದು, ಅದು ಹೆಂಡತಿ ನೋಡಿದರೆ, ಗಂಡ ನೋಡಿದರೆ, ಮಕ್ಕಳು ನೋಡ್ತಾರೆ ಅಂತ ಹೇಳುವ ಭಯ ಹುಟ್ಟುತ್ತೆ. ಮನಸ್ಸಿನಲ್ಲಿ ಭಯ ಹುಟ್ಟುತ್ತೆ. ಭಯ ಹುಟ್ಟಿದೊಡನೆ ನಮ್ಮ ಶರೀರದಲ್ಲಿರುವ ಎಲ್ಲ ಆಕ್ಟಿವೇಶನ್ ಡಿಸಾರ್ಡರ್ ಆಗುತ್ತೆ. ಆಕ್ಟಿವೇಶನ್ ಏನೆಲ್ಲ ಕ್ರಿಯೆ ನಡೀತಾ ಇದೆಯೋ ಅದೆಲ್ಲ ಡಿಸಾರ್ಡರ್ ಆಗೋಕ್ಕೆ ಶುರು ಆಗುತ್ತೆ. ಆಗ ಏನಾಗುತ್ತೆ ಅಂದರೆ ಶುಗರ್ ಸ್ಟಾರ್ಟ್ ಆಗುತ್ತೆ, BP ಸ್ಟಾರ್ಟ್ ಆಗುತ್ತೆ, ಟೆನ್ಷನಿಂದ ವೀಸಿಂಗ್ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಇನ್ನು ನಮ್ಮ ಅನೇಕ ನರನಾಡಿಗಳ ದೋಷಗಳು ಉಂಟಾಗುತ್ತೆ, ಹೃದಯಾಘಾತ ಕೂಡ ಉಂಟಾಗುತ್ತೆ. ಪ್ರೈಸ್ ದ ಲಾರ್ಡ್. ಹಾಲೆಲೂಯ. ಎರಡನೆಯದು ಸುಳ್ಳು ಹೇಳುವುದು. ದೇವರಿಂದ ನಾವು ದೂರ ಆಗಕ್ಕೆ ಶುರು ಹೋಗ್ತೀವಿ. ಆ ಪ್ರಾರ್ಥಿಸುವ ಕುಟುಂಬದಲ್ಲಿ ಅಷ್ಟು ಅನ್ಯೋನ್ಯತೆಯಲ್ಲಿ ಇದ್ದ ಗಂಡ ಹೆಂಡತಿಯ ಮಧ್ಯೆ ಇನ್ನು ಮೂರನೇ ವ್ಯಕ್ತಿ ಬಂದಾಗ ದೇವ್ರ ವಾಕ್ಯ ಹೇಳುತ್ತೆ, ಯಾವುದೇ ವ್ಯಕ್ತಿಗಳು ಅವರನ್ನು ಬೇರ್ಪಡಿಸದಿರಲಿ. ಮೂರನೇ ವ್ಯಕ್ತಿ ಅಲ್ಲಿ ಎಂಟ್ರಿ ಕೊಟ್ಟಾಗ, ಅಲ್ಲಿ ಮೂರನೇ ವ್ಯಕ್ತಿಗೆ ಇವರ ಮಧ್ಯದಲ್ಲಿ ಸ್ಥಾನ ಬಂದಾಗ, ಸೈತಾನ ಅಲ್ಲಿ ಕೆಲಸ ಮಾಡಕ್ಕೆ ಶುರು ಮಾಡಿದಾಗ ಸುಳ್ಳು ಹೇಳುವುದು. ಅವನು ಸೈತಾನನಿಂದ ಹುಟ್ಟಿದವನಾಗಿರ್ತಾನೆ. ದೇವ್ರ ವಾಕ್ಯ ಹೇಳುತ್ತೆ, ಹೌದಾದರೆ ಹೌದೆನ್ನು, ಇಲ್ಲವಾದರೆ ಇಲ್ಲ ಎನ್ನು, ಅದಕ್ಕಿಂತ ಮಿಗಿಲಾಗಿ ಬಂದರೆ ಹೆಚ್ಚಾಗಿದ್ದು ಅದು ಸೈತಾನನಿಂದ ಬರುವುದು. ಸುಳ್ಳು ಹೇಳೋದು, ಒಂದು ಭಯ ಬರ್ತದೆ. ಎರಡನೇದು ಸುಳ್ಳು, ಮೋಸ, ವಂಚನೆ, ಕಪಟತನ ಎಲ್ಲವೂ ಬರಕ್ಕೆ ಶುರು ಆಗ್ತದೆ. ಇನ್ನೊಂದು ಮಾತಾಡು ಅಂತ ಹೇಳುವ ಅಟ್ರಾಕ್ಷನ್ ಇದೆಲ್ಲ. ಅಟ್ರಾಕ್ಷನಲ್ಲಿ ಯಾವಾಗಲೂ ಫೋನಲ್ಲಿ ಇರೋಕ್ಕೆ ಮನಸ್ಸು ಬರುತ್ತೆ. ಯಾವಾಗಲೂ ಫೋನಲ್ಲಿರುವಾಗ ನಮ್ಮ ಬೇರೆ ಕೆಲಸ ಕಾರ್ಯಗಳ ಕಡೆಗೆ ನಮಗೆ ಗಮನ ಹರಿಸಕ್ಕಾಗಲ್ಲ. ಆ ಎಲ್ಲ ಕೆಲಸ ಕಾರ್ಯಗಳು ನಮಗೆ ನಷ್ಟಪಟ್ಟು ಹೋಗುವಾಗ ನಮಗೆ ಒಂದು ಫಿನಾನ್ಷಿಯಲಿ ಕೂಡ ಪ್ರಾಬ್ಲಮ್ ಶುರು ಆಗುತ್ತೆ. ಒಂದು ನಮಗೆ ಭಯ ಬರುತ್ತೆ, ನಾವು ಸುಳ್ಳು ಹೇಳ್ತೀವಿ, ನಮಗೆ ರೋಗ ಬರುತ್ತೆ, ನಮಗೆ ಕಷ್ಟ ಬರುತ್ತೆ, ಫಿನಾನ್ಷಿಯಲ್ ಪ್ರಾಬ್ಲಮ್ ಉಂಟಾಗುತ್ತೆ. ಪ್ರೈಸ್ ದ ಲಾರ್ಡ್. ಹಾಲೆಲೂಯ. ಇನ್ನು ಮನಸ್ಸಿಗೆ ಸಮಾಧಾನ ಇರೋದೇ ಇಲ್ಲ. ಏಕೆಂತ ಹೇಳಿದ್ರೆ ಇಲ್ಲಿ ಹೆಂಡತಿಯನ್ನು ಅಥವಾ ಗಂಡನನ್ನು ಇಲ್ಲಿ ಪಾಲಿಶ್ ಮಾಡಬೇಕು, ಅಡ್ಜಸ್ಟ್ ಮಾಡಬೇಕು. ಅಲ್ಲಿ ಆ ಕಡೆ ಡ್ಯಾಶ್ ಇದ್ದಾರಲ್ಲ ಅವ್ರನ್ನೂ ಅಡ್ಜಸ್ಟ್ ಮಾಡಬೇಕು. ಹಂಗೆ ಮಾಡುವಾಗ ಏನಾಗ್ತದೆ ಅಂತ ಹೇಳಿದ್ರೆ ಇವನಿಗೆ ನಿದ್ದೆ ಬರಲ್ಲ, ಸರಿಯಾಗಿ ನಿದ್ದೆ ಬರಲ್ಲ. ಟೆನ್ಷನ್ ಕಾನ್ಸ್ಟಿಪೇಷನ್ ಸ್ಟಾರ್ಟ್ ಆಗುತ್ತೆ. ಸರಿಯಾಗಿ ಮೋಷನ್ ಪಾಸ್ ಆಗಲ್ಲ, ತಿಂದ ಆಹಾರ ಜೀರ್ಣ ಆಗಲ್ಲ, ಮನಸ್ಸಿಗೆ ಸಮಾಧಾನದ ಇಲ್ಲದ ಅವಸ್ಥೆ, ರೋಗಗ್ರಸ್ತರಾಗ್ತೀರಾ. ನಿಮ್ಮ ಕುಟುಂಬದಲ್ಲಿರುವ ಒಂದು ಬ್ಯಾಲೆನ್ಸ್, ಸಂತೋಷಕರವಾಗಿ ಹೋಗ್ತಾ ಇದ್ದಂತಹ ಒಂದು ಒಳ್ಳೆ ಸಂಸಾರ, ಒಂದು ಸುಖದ ಸಂಸಾರ, ಒಂದು ಆನಂದದ ಸಂಸಾರ, ಹಿಂಗೆ ತೇಲಿ ಹೋಗ್ತಾ ಇದ್ದಂತಹ ಒಂದು ಸಂಸಾರ ಪಾತಾಳಕ್ಕೆ ಮೆಲ್ಲೆ ಕುಸಿಯಕ್ಕೆ ಶುರು ಆಗುತ್ತೆ. ಅಲ್ಲಿ ತಿಳ್ಕೋಬೇಕು, ನೀವು ಗಂಡ ಇನ್ನೊಂದು ಸಂಬಂಧ ಇದ್ರೆ ಅಥವಾ ಹೆಂಡತಿ ಇನ್ನೊಂದು ಸಂಬಂಧ ಇದ್ರೆ, ಅಲ್ಲಿ ಹೆಂಡತಿಗೆ ಅಂದ್ರೆ ಯಾರು ಗಂಡ ಈಗ ಬೇರೆ ಸಂಬಂಧದಲ್ಲಿದ್ರೆ ಮನೆಯಲ್ಲಿರುವ ಹೆಂಡತಿ
ಟೆನ್ಷನಿಂದ ಅವಳಿಗೂ ರೋಗ ಬರುತ್ತೆ, ಅವಳಿಗೂ ಕಣ್ಣೀರಾಗ್ತಾಳೆ, ಯಾವಾಗಲೂ ಅವಳಿಗೆ ಬದುಕುವ ಆಸೆ ಕಳೆದು ಹೋಗ್ತಾಳೆ. ಆಗ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದರೆ, ಆ ನೋವಲ್ಲಿ 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 ಕೊರಗಿ 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 ಕುಟುಂಬದಲ್ಲಿ ಯಾವ ಕೆಲಸ ಸರಿಯಾಗಿ ಮಾಡೋಕ್ಕಾಗಲ್ಲ, ಅಥವಾ ಅವಳೊಂದು ಕೆಲಸಕ್ಕೆ ಹೋಗೋಳಾದರೆ ಅಲ್ಲಿ ನೆಮ್ಮದಿಯಲ್ಲಿ ಇರೋಕ್ಕಾಗಲ್ಲ. ಇಂಥ ಎಷ್ಟೋ ಅವಸ್ಥೆಗಳು ನಾನು ತುಂಬ ಸಲ ಹೇಳಿದ್ದೀನಿ. ನಮಗೆ ನಮ್ಮ ಪಾಕೆಟಲ್ಲಿ ಸ್ವಲ್ಪ ಹಣ ಇದ್ದು, ನಮ್ಮ ಮುಖದಲ್ಲಿ ಸ್ವಲ್ಪ ಸೌಂದರ್ಯ ಇದ್ದು, ಈ ದೇಹದಲ್ಲಿ ಸ್ವಲ್ಪ ಬಲ ಇದ್ದು, ನಾವು ಬೇರೆಯವರಿಗೆ ತೃಪ್ತಿ ಕೊಡೋಕ್ಕೆ, ಸುಖ ಕೊಡೋಕ್ಕೆ ನಮ್ಮಿಂದ ಸಾಧ್ಯವಾಗೋದಾದರೆ ಐ ಲವ್ ಯು ಅಂತ ಹೇಳ್ಕೊಂಡು ಬರಲಿಕ್ಕೆ 100 ಜನ 1000 ಜನ ಇರ್ತಾರೆ. ಏನೂ ಇಲ್ಲದಾಗ ನಿನ್ನ ಕಟ್ಟಿಕೊಂಡ ಹೆಂಡತಿ, ನಿನ್ನ ಕಟ್ಟಿಕೊಂಡ ಗಂಡ ಮಾತ್ರ. ಇಲ್ಲದಿದ್ದರೆ ನಿಂದೆಲ್ಲ ಕಳ್ಕೊಂಡು ಬಿಡ್ತೀಯ, ಮನೆ ದಾರಿಲಿ ಹೋಗೋ ನಾಯಿಗೆ ಸಾಗಬೇಡ. ನಿನಗೆ ಅವಮಾನ ಸ್ಟಾರ್ಟ್ ಆಗುತ್ತೆ. ಬೇರೆಯವರಿಗೆ ಗೊತ್ತಾದಾಗ ನೀನು ಇನ್ನೊಂದು ಸಂಬಂಧದಲ್ಲಿದ್ದೀಯಾ, ನಿನಗೆ ನಿನ್ನ ಹೆಂಡತಿ ಅಲ್ಲದೆ, ನಿನ್ನ ಗಂಡ ಅಲ್ಲದೆ ನೀನು ಇನ್ನೊಂದು ವ್ಯಭಿಚಾರದ ಸಂಬಂಧದಲ್ಲಿದ್ದೀಯಾ ಅಂತ ಹೇಳುವಾಗ ಬೇರೆಯವರು ಚೀತು ಅಂತ ಉಗಿಯೋಕ್ಕೆ ಶುರು ಮಾಡ್ತಾರೆ. ಅವನ ಹತ್ರ ಮಾತಾಡಬೇಡ ಅಂತ ಹೆಣ್ಣು ಮಕ್ಕಳು ಹೇಳ್ತಾರೆ, ಅವಳ ಹತ್ರ ಮಾತಾಡಬೇಡ, ಅವಳೊಂದು ವ್ಯಭಿಚಾರಿಣಿ ಅಂತ ಹೇಳ್ತಾರೆ. ಯೇಸು ಹೇಳ್ತಾರೆ, ಅಂಥವರಿಗೆ ನಾನು ಕೊಡುವ ನೀರನ್ನು ಕುಡಿದರೆ ಮತ್ತೆಂದಿಗೂ ದಾಹವಾಗುವುದಿಲ್ಲ. ಪ್ರಿಯರೇ, ಈ ಬೇರೆ ಪರ್ಸನ್ಸ್ ಈ ಒಳ್ಳೆ ಸಂಬಂಧದಲ್ಲಿ ಉಳಿ ಹಿಂಡಕ್ಕೆ ಬರ್ತಾರಲ್ಲ, ಅವರಲ್ಲಿ ಕೆಲವು ಕೊರತೆಗಳಿರ್ಬೋದು, ನ್ಯೂನತೆಗಳಿರ್ಬೋದು. ಈಗ ವಿಶೇಷವಾಗಿ ಒಂದು ಗಂಡನ ಜೀವನದಲ್ಲಿ ಒಂದು ಪರಸ್ತ್ರೀ ಬರೋದಾದರೆ, ಒಂದು ಅವಳು ಹಣಮೋಹಕ್ಕಾಗಿ ಬರ್ಬೋದು, ಓಕೆ, ಇನ್ನೊಂದು ದೇಹದ ಆಸೆಗಾಗಿ ಬರ್ಬೋದು, ಮೂರನೆಯದು ಅವನಲ್ಲಿ ಪ್ರೀತಿ ಹುಡ್ಕೊಂಡು ಬರ್ಬೋದು. ಅದೆಲ್ಲ ಏನು ಅಂತ ಹೇಳಿದ್ರೆ ಅವರಲ್ಲಿರುವ ಕೊರತೆಗಳು. ಈಗ ಹಣದ ಕೊರತೆ ಇರ್ಬೋದು, ಪ್ರೀತಿಯ ಕೊರತೆ ಇರ್ಬೋದು, ಮನಸ್ಸಿನ ಸಂತೋಷ ನೆಮ್ಮದಿ ಇಲ್ಲದ ಅವಸ್ಥೆ ಇರ್ಬೋದು. ಅದೆಲ್ಲ ಪಡೀಲಿಕ್ಕಾಗಿ ನಿಮ್ಮ ಹತ್ರ ಬರುವಾಗ ನೀವು ಎಚ್ಚರವಾಗಿರಿ. 1 ಪೇತ್ರ 5:8 ಹೇಳುತ್ತೆ, ಹಸಿದ ಸಿಂಹ ಯಾರನ್ನು ನುಂಗ್ಲಿ ಅಂತ ಕಾಯುವ ರೀತಿಯಲ್ಲಿ ಸೈತಾನ ಕಾಯ್ತಾ ಇದ್ದಾನೆ, ಬಾಗಿಲ ಬಳಿ ಕಾಯ್ತಾ ಇದ್ದಾನೆ. ಪ್ರಿಯರೇ, ಸೈತಾನನಿಗೆ ಎಡೆಗೊಡಬೇಡಿ. ನಿಮ್ಮ ದೇಹ ದೇವರ ಆಲಯ, ನಿಮ್ಮ ಕುಟುಂಬ ಪರಿಶುದ್ಧಾತ್ಮರು ಕಟ್ಟಿದ ಆಲಯ. ನಿಮ್ಮ ಕುಟುಂಬ ಅದೊಂದು ಸ್ಟ್ರಾಂಗ್ ಆದ ಫೌಂಡೇಶನ್, ಯೇಸು ಎಂಬ ಬಂಡೆಯ ಮೇಲೆ ಕಟ್ಟಿದ ಆ ಫೌಂಡೇಶನ್. ಪುರುಷರೇ, ನೀವು ಸ್ತ್ರೀಗೆ ಶಿರಸ್ಸು, ಸ್ತ್ರೀಯೇ ನೀನು ಕುಟುಂಬದ ಹೃದಯ. ಅದಕ್ಕೇನೆ ದೇವರು ಆ ಪಕ್ಕೆಲುಬನ್ನ ತೆಗೆದು ಹೆಣ್ಣನ್ನು ಸೃಷ್ಟಿ ಮಾಡಿದ್ದು. ಏಕೆಂದರೆ ತಲೆಯಿಂದ ತೆಗೆದಿದ್ದರೆ ಹೆಣ್ಣು ಹೇಳ್ತಿದ್ರು, ವಾ ನೀನೇನು ಕಡಿಮೆ, ನಾನೇನು ಕಡಿಮೆ ಇಲ್ಲ, ನಿನ್ನ ತಲೆ ಕಣ ನಾನು ಅಂತ ಹೇಳ್ತಾ ಇದ್ಲು. ಕಾಲಿಂದ ತೆಗೆದ್ರೆ ಹೇಳ್ತಿದ್ದ ಗಂಡ, ಸುಮ್ಮನೆ ಬಿದ್ದಿರೆ ನೀನು ನನ್ನ ಕಾಲು ಕಣೆ ಅಂತ. ಇಬ್ಬರು ಸಮಾನವಾಗಿರಬೇಕು. 1 2 2 ವೀಲರ್, ಈಗ 2 ವೀಲರ್ ನೋಡಿ ಒಂದೇ ಇದರಲ್ಲಿ ಹೋಗುತ್ತಲ್ಲ, ಹಾಗೆ ಹೋಗ್ಬೇಕು ಅಂತ ಹೇಳಿನೇ ದೇವರು ಒಂದು ಪಕ್ಕೆಲುಬನ್ನು ತೆಗೆದು ಅವಳನ್ನು ಹೃದಯವನ್ನಾಗಿ ಮಾರ್ಪಡಿಸಿದ್ರು, ಕುಟುಂಬದ ಕಣ್ಣಾಗಿ ಮಾರ್ಪಡಿಸಿದ್ರು. ಪುರುಷ ಪತಿ, ನೀನು ಶಿರಸ್ಸು. ಯೇಸು ಧರ್ಮಸಭೆಯನ್ನು ಯಾವ ರೀತಿ ಕಾದು ನಡೆಸಿ ಪರಿಪಾಲಿಸ್ತಾರೆ, ಆ ರೀತಿ ನೀನು ಕಾಯಬೇಕು. ಎಷ್ಟೋ ಕುಟುಂಬಗಳು ಇವತ್ತು ಒಡೆದು ಹೋಗ್ತಾ ಇದೆ, ಎಷ್ಟೋ ಕುಟುಂಬಗಳು ಇವತ್ತು ಹಾದಿ ತಪ್ಪಿ ಹೋಗ್ತಾ ಇದೆ. ಇದಕ್ಕೆಲ್ಲ ನಿಮಗೆ ಒಂದು ದೊಡ್ಡ ಹೊಡೆತ ಬೀಳುತ್ತೆ. ಕುಟುಂಬದ ಸಮಾಧಾನ ನಷ್ಟಪಟ್ಟು ಫಿನಾನ್ಷಿಯಲ್ ಪ್ರಾಬ್ಲಮ್ ಆಗಿ ಮಕ್ಕಳ ವಿದ್ಯಾಭ್ಯಾಸ ಕುಂಠಿತಗೊಳ್ತದೆ. ನೀವು ದುಷ್ಟ ಮಾರ್ಗದಲ್ಲಿರುವಾಗ, ನೀನು ಪರಸ್ತ್ರೀ ಸಂಘದಲ್ಲಿ, ಪರಪುರುಷನ ಸಂಘದಲ್ಲಿರುವಾಗ, ನಿನ್ನ ಕುಟುಂಬದಲ್ಲಿ ಬೆಳೆದು ಬಂದ ಮಕ್ಕಳಿದ್ರೆ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸ ಹಾಳಾಗುತ್ತೆ, ನಿಮ್ಮ ಮಕ್ಕಳ ಮನಸ್ಸು ಕೆಟ್ಟು ಹೋಗುತ್ತೆ, ನಿಮ್ಮ ಮಕ್ಕಳು ನಿಮ್ಮನ್ನು ಗೌರವಿಸೋದಿಲ್ಲ, ನಿಮ್ಮ ಮಕ್ಕಳು ನಿಮ್ಮನ್ನು ಪ್ರೀತಿ ಮಾಡೋದಿಲ್ಲ, ನಿಮ್ಮ ಮಕ್ಕಳು ದಾರಿ ತಪ್ಪಿ ಅಲಿಯುವ ಮಕ್ಕಳಾಗ್ತಾರೆ. ಗಂಡ ಹೆಂಡತಿ ಒಂದು ಕಾಲದಲ್ಲಿ ಗಂಡ ಹೆಂಡತಿಯಾಗಿ ದೇವರು ಮಾರ್ಪಡಿಸಿದ್ದು, ಮಕ್ಕಳಾದ್ಮೇಲೆ ಅವರೊಂದು ತಂದೆ ತಾಯಿ. ನೀನೊಂದು ಒಳ್ಳೆ ತಂದೆ ಆಗ್ಬೇಕು, ನೀನೊಂದು ಒಳ್ಳೆ ತಾಯಿ ಆಗ್ಬೇಕು. ಇವತ್ತು ಎಷ್ಟೋ ಮಕ್ಕಳು ಹಾದಿ ತಪ್ಪಿ ಅಲಿತಾ ಇದ್ದಾರೆ. ತಂದೆ ತಾಯಿಯಂದಿರು ಮೊಬೈಲಲ್ಲಿ, ಟಿವಿಯಲ್ಲಿ ಇವತ್ತು ಬ್ಯುಸಿ ಇರುವಾಗ ಮಕ್ಕಳು ಇವತ್ತು ಬ್ಲೂ ಫಿಲಮ್ ಅಲ್ಲಿ ಬ್ಯುಸಿ ಇದ್ದಾರೆ, ಮಕ್ಕಳು ಮೊಬೈಲಲ್ಲಿ ಬ್ಯುಸಿ ಇದ್ದಾರೆ. ಬೇರೆ ಹುಡುಗನ ಜೊತೆ ಹುಡುಗಿ ಜೊತೆ ಮಾತಾಡೋದ್ರಲ್ಲಿ, ಪೋಲಿ ಮಾತುಗಳಾಡುವುದರಲ್ಲಿ ಅವರ ಸುಖವನ್ನು ಕಂಡುಕೊಳ್ತಾ ಇದ್ದಾರೆ. ಪ್ರಿಯರೇ, ನಿನ್ನ ಮಗಳು, ನಿನ್ನ ಮಗನು, ನಿನ್ನ ಹೊಟ್ಟೆಯಿಂದ ಬಂದ ಮಗಳು, ನಿನ್ನ ಹೊಟ್ಟೆಯಿಂದ ಬಂದ ಮಗನು, ನಿನ್ನ ದೇಹವನ್ನು ಹಂಚಿ ಬಂದ ಮಗನು. ನನ್ನ ತಂದೆ ತಾಯಿಗಳೇ, ಕೈ ಮುಗಿದು ಕೇಳ್ಕೊಳ್ತೀನಿ, ನಿಮ್ಮ ಸುಖ ನೋಡಕ್ ಹೋಗ್ಬೇಡಿ, ನಿಮ್ಮ ಆನಂದ ಬಯಸಕ್ ಹೋಗ್ಬೇಡಿ. ನಿನ್ನ ಮಕ್ಕಳು ನಿನ್ನ ಥರ ಆಗ್ಬಾರ್ದು. ನಿನ್ನ ಮಕ್ಕಳಿಗೆ ನೀನೊಂದು ಒಳ್ಳೆ ತಾಯಿ ಆಗ್ಬೇಕು, ನಿನ್ನ ಮಕ್ಕಳಿಗೆ ನೀನೊಂದು ಒಳ್ಳೆ ತಂದೆ ಆಗ್ಬೇಕು. ಕುಡಿತದ ಚಟ ಇದೆಯಾ, ಮಕ್ಕಳ ಮುಂದೆ ಕುಡಿಬೇಡ. ನೀನು
ಕುಡಿತ ಬಿಡು, ಅದರಲ್ಲಿ ಏನು ಸುಖ ಕಾಣ್ತಾ ಇದೆಯಾ? ಕುಡಿದ ತಕ್ಷಣ ಹೊರಗಡೆ ಹೋಗಿ ಸುಸು ಮಾಡಿದರೆ ಸಾಕು, ಮುಗಿದೋಯ್ತು. ಅಷ್ಟೇ ಇರೋದಿರಿ, ಅಷ್ಟೇ ಇರೋದು. ಕುಡಿದಾಗ ಒಂದು 10 ನಿಮಿಷದ ಆ ಕಿಕ್ ಅಷ್ಟೇ. ನೀನು ಗಾಂಜಾ ಎಳೆದಾಗ, ಸಿಗರೇಟ್ ಸೇದಿದಾಗ 1 ನಿಮಿಷ, 10 ನಿಮಿಷ, ಅರ್ಧ ಗಂಟೆ, 1 ಗಂಟೆ ಆ ಕಿಕ್ಕಿಗಾಗಿ ನಿನ್ನ ದೇಹವನ್ನು, ದೇವರು ನಿನಗೆ ಕೊಡುವ ಸ್ವರ್ಗವನ್ನು ಯಾಕೆ ಹಾಳು ಮಾಡ್ಕೊಳ್ತಾ ಇದೀಯಾ? ಯಾಕೆ ಹಾಳು ಮಾಡ್ಕೊಳ್ತಾ ಇದೀಯಾ? ಮೊನ್ನೆ ನಾನು ನನ್ನ ಮಕ್ಕಳು ಹೀಗೆ ಮಾತಾಡ್ತಾ ಇದ್ವಿ. ಆಗ ಮಕ್ಕಳ ಹತ್ರ ನಾನು ಹೇಳಿದೆ, ಯಾರು ಏನು ಬೇಕಾದರೂ ನಮ್ಮನ್ನು ಹೇಳಲಿ, ಯಾರು ಏನು ಬೇಕಾದರೂ ಹೇಳಲಿ, ನಮಗೆ ಮಾಡಲಿ, ತೊಂದರೆ ಇಲ್ಲ, ನಾವು ಅವ್ರನ್ನ ಕ್ಷಮಿಸ್ಬಿಡುವ. ಯೇಸು ಹೇಳಿದ್ರು 770 ಸಲ ಕ್ಷಮಿಸು. ಆಗ ನನ್ನ ಮಗ ಹೇಳ್ದ 7 ಇಂಟು 7 ಇಂಟು 7 ಇಂಟು 7 ಇಂಟು 7 ಇಂಟು 7 ಇಂಟು ಕ್ಷಮಿಸಕ್ಕೆ ಹೇಳಿದ್ದು. ನನಗೆ ಅಷ್ಟು ತಾಳ್ಮೆ ಇಲ್ಲ ಕಾಣ್ತದೆ, ನಾನೊಂದು 5 ಸಲ ಕ್ಷಮಿಸ್ತೀನಿ. ನಾನು ಹೇಳಿದೆ ಆಗ ನಿನಗೆ ಸ್ವರ್ಗ ಇಲ್ಲ. ಅದೇ ಯಾಕೆ 5 ಸಲ ಕ್ಷಮಿಸಿದ್ದೀನಲ್ಲ, ನೀನು ಎಷ್ಟು ಸಲ ಅವರು ತಪ್ಪು ಮಾಡ್ತಾರೋ ಅಷ್ಟು ಸಲನೂ ಕ್ಷಮಿಸ್ಬೇಕು. ಅದು ಹೊಸದು. ಪ್ರತಿ ಸಲನೂ ನೀನು ಹೊಸತನದಿಂದ ಕ್ಷಮಿಸ್ಬೇಕು, ಹೊಸತನದಿಂದ ಬಿಟ್ಟು ಕೊಡಬೇಕು. ಇರ್ಬೋದು ಪ್ರಿಯರೇ ನಿಮ್ಮ ಕುಟುಂಬಗಳಲ್ಲಿ ನ್ಯೂನತೆ, ಅತ್ತೆದು ಕಾಟ ಇರ್ಬೋದು, ಮಾವಂದು ಕಾಟ ಇರ್ಬೋದು, ಹೆಂಡತಿ ಕಾಟ ಇರ್ಬೋದು. ಬೆಳಿಗ್ಗೆ ಎದ್ದ ತಕ್ಷಣ ಕೆಲವು ಹೆಂಡತಿಯರು ಹೇಳ್ತಾರೆ, ರೀ ಅತ್ತಕ್ಕೋ ಬನ್ನಿ, ರೀ ಇತ್ತಕ್ಕೋ ಬನ್ನಿ, ರೀ ಹಂಗೆ ಮಾಡಬೇಡಿ, ರೀ ಹಿಂಗೆ ಮಾಡಬೇಡಿ. ನಾನೊಂದು ಹೆಣ್ಣಾಗಿ ನಾನು ಹೇಳ್ತೀನಿ ಪ್ರಿಯರೇ, ಸ್ತ್ರೀಯರೇ, ನಿಮ್ಮ ಗಂಡನ ಹತ್ರ ನೀನು ಹಿಂಗಿರು, ನೀನು ಹಂಗಿರು, ನೀನು ಅದು ಮಾಡು, ನೀನು ಇದು ಮಾಡು ಅಂತ ಹೇಳಿದ್ರೆ 100% ಅವ್ರು ಮಾಡಲ್ಲ, 100% ಮಾಡಲ್ಲ. ನೀನು ಪ್ರೀತಿ ಮಾಡು, ನೀನು ಪ್ರೀತಿ ಮಾಡು, ಬರೀ ಪ್ರೀತಿ ಮಾಡು. ಪ್ರೀತಿ ಎಲ್ಲವನ್ನು ಗೆಲ್ಲುತ್ತೆ. ಪ್ರೀತಿಗೆ ಮಿಗಿಲಾದದ್ದು ಈ ಲೋಕದಲ್ಲಿ ಯಾವುದೂ ಇಲ್ಲ. ಅದೇ ರೀತಿ ಗಂಡಂದಿರೆ, ನನ್ನ ಹೆಂಡತಿ ಹಂಗೆ ಮಾಡ್ತಾಳೆ, ನನ್ನ ಹೆಂಡತಿ ಹಿಂಗೆ ಮಾಡ್ತಾಳೆ, ನನ್ನ ಹೆಂಡತಿ ಹೇಳಿದ ಮಾತು ಕೇಳಲ್ಲ, ನನ್ನ ಹೆಂಡತಿ ಮನೆ ಕ್ಲೀನ್ ಇಟ್ಕೊಳ್ಳಲ್ಲ, ನನ್ನ ಹೆಂಡತಿ ಯಾವಾಗಲೂ ಅವ್ರ ಹೆತ್ತವ್ರ ಜೊತೆನೇ ಇರ್ತಾರೆ. ಯಾಕಿರ್ತಾರೆ? 20, 22, 24, 25 ವರ್ಷ ತನಕ ಅವ್ರ ಜೊತೆ ಬೆಳೆದಿದ್ದು, ಅವರ ಹೊಟ್ಟೆಯಲ್ಲಿ ಹುಟ್ಟಿದ್ದು, ಆ ಅಣ್ಣ ತಮ್ಮಂದಿರ ಜೊತೆ, ಆ ಅಕ್ಕ ತಂಗಿಯರ ಜೊತೆ ಬೆಳೆದು ಬಂದವಳು. ಆ ಮನೆ ಅವಳದು ಅಂತ ತಿಳ್ಕೊಂಡಿದ್ಲು. ಸಡನ್ ಆಗಿ ಎಲ್ಲವೂ ಬದಲಾಗಿ ಹೋಯ್ತು. ಎಲ್ಲೋ ದೂರಕ್ಕೆ ಅವಳು ಮದುವೆಯಾಗಿ ಬಂದ್ಲು, ಅಥವಾ ಹತ್ತಿರಕ್ಕೆ ಮದುವೆಯಾಗಿ ಬಂದ್ಲು. ಹೊಸ ಮನೆ, ಹೊಸ ಪರಿಸರ, ಹೊಸ ಜನ. ಅಡ್ಜಸ್ಟ್ ಆಗಿ ಸ್ವಲ್ಪ ಕಷ್ಟ ಆಗುತ್ತೆ. ಸ್ವಲ್ಪ ದಿನ ಮಾತಾಡ್ಕೊಳ್ಳಿ, ಬಿಟ್ಟು ಬಿಡಿ. ಮತ್ತೆ ಕೆಲವರಿದ್ದಾರೆ, ಮಕ್ಕಳಾದ ತಕ್ಷಣ ನಾನು ಕೆಲವು ನನಗೆ ಕೆಲವು ಹೀಗೆ ಕೇಸಸ್ ಬರೋದನ್ನ ನಾನು ಹೇಳ್ತಾ ಇದ್ದೀನಿ. ಮಕ್ಕಳಾದ ತಕ್ಷಣ ಮಕ್ಕಳ ಲಾಲನೆ ಪಾಲನೆಗಾಗಿ ಮಕ್ಕಳು ರಾತ್ರಿ ಅಳ್ತದೆ, ಅಥವಾ ಮಕ್ಕಳಿಗೆ ಇಂಜೆಕ್ಷನ್ ಆಯಿತು, ಮಕ್ಕಳು ಅಳ್ತಾ ಇದ್ದಾರೆ ಅಂತ ಹೇಳಿ ಬೇರೆ ಹೋಗಿ ಮಲಗ್ತಾರೆ. ಆ ಸಮಯದಲ್ಲಿ ಪತಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಇನ್ನೊಂದು ಸಂಬಂಧ ಕಟ್ಕೊಂಡ್ಬಿಡ್ತಾರೆ. ಆದಷ್ಟು ಸಂತ ಪೌಲರು ಹೇಳ್ತಾರೆ, ಹೆಂಡತಿಯ ಶರೀರ ಗಂಡನಿಗೆ ಸೇರಿದು, ಗಂಡನ ಶರೀರ ಹೆಂಡತಿಗೆ ಸೇರಿದು. ಅದೊಂದು ಎಕ್ಸಾಂಪಲ್ ಹೇಳ್ತೀನಿ ನಾನು. ನನ್ನ ಒಂದು ಫ್ರೆಂಡಿಗೆ ಒಂದು ಮಗುವಾಗಿ 1 ವರ್ಷ ಆಗುವಾಗಲೇ ಇನ್ನೊಂದು ಮಗು ಹುಟ್ಟಿತು. ಆಗ ಎಲ್ಲರೂ ತಮಾಷೆ ಮಾಡ್ತಿದ್ರಂತೆ, ಏನು ಇಷ್ಟು ಬೇಗ ಇನ್ನೊಂದು ಮಗು ಹುಟ್ಟುತ್ತಲ್ಲ, ಅದು ಹೆಂಗೆ, ಯಾಕೆ ಹಿಂಗೆ, ಏನು ಅರ್ಜೆಂಟ್ ಅಂತೆಲ್ಲ ಗೇಲಿ ಮಾಡ್ತಿದ್ರಂತೆ. ಆಗ ಆ ಹೆಣ್ಣು ಮಗಳು ಹೇಳಿದ್ರಂತೆ, ಇದು ಫಾಸ್ಟ್ ಫುಡ್ ಕಾಲ, ನಾವು ಫಾಸ್ಟ್ ಆಗಿದ್ದೀವಿ ಅಷ್ಟೇ. ಅವಳು ನನಗೆ ಹೇಳಿದ್ಲು, ನಾನು ಯಾಕೆ ಅದಕ್ಕೆ ಅನುಮತಿಸ್ತೆ ಅಂತ ಹೇಳಿದ್ರೆ ಮಂಜು, ಯಾಕೆಂತ ಹೇಳಿದರೆ ನಾನು ಆ ಸಮಯದಲ್ಲಿ ನಾನು ಹೊಂದಾಣಿಕೆ ಮಾಡದಿದ್ದರೆ ನನಗೆ ನನ್ನ ಶರೀರದಲ್ಲಿ ನನ್ನದೇ ಆದ ಬಲಹೀನತೆ ಇತ್ತು. ಆದರೆ ನನ್ನ ಗಂಡ ಅದನ್ನು ಅರ್ಥ ಮಾಡ್ಕೊಳ್ಳದೆ ನನ್ನ ಜೊತೆ ಈ ರೀತಿ ವರ್ತಿಸುವಾಗ, ನಾನು ಅದಕ್ಕೆ ಹೊಂದಾಣಿಕೆ ಮಾಡಿಕೊಳ್ಳದಿದ್ದಾಗ ನನ್ನ ಗಂಡ ಪರಸ್ತ್ರೀ ಹತ್ರ ಹೋಗ್ತಾನೆ. ಮನೆಯಲ್ಲಿ ಹೊಟ್ಟೆ ತುಂಬ ಊಟ ಸಿಕ್ಕದಿದ್ರೆ ಹೋಟೆಲಲ್ಲಿ ಊಟ ಹುಡ್ಕೊಂಡು ಹೋಗ್ತಾರೆ. ಅದಕ್ಕಾಗಿ ಪ್ರಿಯರೇ, ನನ್ನ ಸಹೋದರರೇ, ಒಂದು ಹೆಣ್ಣು ಮಗಳಿಗೆ ಅವಳದೇ ಆದ ನೋವುಗಳಿರುತ್ತೆ, ಅವಳದೇ ಆದ ಬಲಹೀನತೆಗಳಿರುತ್ತೆ. ಅವಳ ಪಿರಿಯಾಡಿಕಲ್ ಸೈಕಲ್ ಟೈಮಲ್ಲಿ ಇರ್ಬೋದು, ಅಥವಾ ಮಕ್ಕಳು ಹೆರಿಗೆ ಆದ ಟೈಮಲ್ಲಿ ಇರ್ಬೋದು, ಅಥವಾ ಅವಳ ಶರೀರದಲ್ಲಿ ಯಾವುದಾದ್ರೂ ಒಂದು ರೋಗಗಳಿರ್ಬೋದು, ಅಥವಾ ಮಕ್ಕಳು ಹುಟ್ಟಿದಾಗ ಆ ಮಕ್ಕಳ ಲಾಲನೆ ಪಾಲನೆಯಲ್ಲಿ ಅವಳು ಮಾತೃತ್ವವನ್ನು, ತಾಯಿತನವನ್ನು ಆನಂದಿಸ್ತಾ ಇರ್ಬೋದು. ನೀವು ಸಹಕರಿಸಿ. ಅವಳು ನಿಮ್ಮ ಪತ್ನಿ, ನಿಮ್ಮ ಕುಟುಂಬಕ್ಕೆ ಬಂದವಳು, ನಿಮ್ಮ ಶರೀರದ ಭಾಗ ಅವಳು, ನಿಮ್ಮ ಕಣ್ಣು ಅವಳು, ನಿಮ್ಮ ಹೃದಯ ಅವಳು, ನೀವು ಅವಳ ಶಿರಸ್ಸು. ಅವಳನ್ನ ಪ್ರೀತಿ ಮಾಡಿ. ಆ ಸಮಯದಲ್ಲಿ ಪರವಾಗಿಲ್ಲ ಕಣೆ, ನೀನು ನಿನ್ನ ಓನ್ ಟೈಮ್ ತೆಕೋ, ನಾವು ಸಂತೋಷವಾಗಿರೋದು ನೀನು ನಂದು ತಾನೇ ಹೇಳಿ ಅವಳಿಗೊಂದು ಧೈರ್ಯ ಕೊಡಿ. ಹೆಣ್ಣು ಮಕ್ಕಳನ್ನ ನೀವು ಎಷ್ಟು ಬೇಕಾದರೂ ನೋಯಿಸಿ. ನಾನು ಇಲ್ಲಿರುವ ಪುರುಷರಿಗೆ, ಇದನ್ನು ಕೇಳ್ತಾ ಇರುವ ಪುರುಷರಿಗೆ ಒಂದು ಮಾತು ಹೇಳ್ತೀನಿ, ನೀವು ಎಷ್ಟು ಬೇಕಾದರೂ ನೋಯಿಸಿ, ಅವಳಿಗೆ ಏನ್ ಬೇಕಾದರೂ ಮಾಡಿ, ಒಂದು ಸ್ವಲ್ಪ ಟಚ್ ಮಾಡಿ ಮತ್ತೆ ಒಂದು ಪ್ರೀತಿ ತೋರಿಸಿದ್ರೆ ಅವಳು ಕರಗಿ ಬಿಡ್ತಾಳೆ. ಅಂಥ ಒಂದು ಮನಸ್ಸು ಹೆಣ್ಣಿನ ಮನಸ್ಸು. ಒಂದು 95%, 98% ಹೆಣ್ಣು ಮಕ್ಕಳು ಆಗಿ ಇರ್ಬೋದು, ಒಂದು 2-3% ಹೀಗೆ ಓಕೆ ಹಠಮಾರಿ ಅದು ಇದು ಯಾರ ಹತ್ರ ಬೇಕಾದರೂ ಹಠಮಾರಿತನ ನೋಡಲಿ. ನಾನು ಪ್ರೈಮರಿ ಓದ್ತಾ ಇರುವಾಗ ನಮ್ಮ ಜೊತೆ ಒಬ್ಬರು ಇದ್ದರು.
ಆ ಅಕ್ಕ ತುಂಬ ಮೊಂಡುತನ, ಭಯಂಕರ ಹಠ, ಏನು ಹೇಳಿದ್ರು ಸಿಟ್ಟು, ಭಯಂಕರ ಸಿಡುಕು. ಆದರೆ ಮದುವೆ ಆದಮೇಲೆ ಭಯಂಕರ ಸಾಫ್ಟ್ ಆಗಿಬಿಟ್ರು. ಗಂಡ ಅಂದರೆ ಜೀವ, ಗಂಡ ಏನು ಬೈದ್ರು ಅವರು ಏನು ಅದನ್ನ ಕೇರೇ ಮಾಡಲ್ಲ. ನಾನು ಕೇಳಿದೆ ಏನಕ್ಕ ಇದು? ಆಗ ನಾವು ಅವ್ರಿಗಿಂತ ತುಂಬ ಸಣ್ಣವರು, ಹೈಸ್ಕೂಲ್ ಕಾಲೇಜಲ್ಲಿ ಇರುವಾಗ. ಎಲ್ಲೋಯ್ತು ನಿಮ್ಮ ಸಿಟ್ಟು? ಬಿಡೆ, ಅದು ಎಲ್ಲೋ ಹೋಯ್ತು ಕಣೆ. ಗಂಡ ಅಂತ ಹೇಳಿದ್ಮೇಲೆ ಒಂದು ಬರುತ್ತೆ, ಒಂದು ಮಾತು ಬರುತ್ತೆ, ಹೋಗುತ್ತೆ. ಸಂಸಾರ ಅಲ್ವಾ, ಅನುಸರಿಸ್ಕೊಂಡು ಹೋಗ್ಬೇಕು. ಅದೇ ಅನುಸರಿಸ್ಕೊಂಡು ಹೋಗಬೇಕು, ಅದೇ ಜೀವನ. ಯಾರು ನಿಮ್ಮವರಾಗಲ್ಲ ಹೊರಗಡೆಯವರು. ನೀವು ಎಷ್ಟು ಬೇಕಾದ್ರೆ ಪ್ರೀತಿ ಮಾಡಿ, ನಿಮ್ಮಿಂದ ಕಿತ್ಕೊಂಡು 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 ನಿಮ್ಮನ್ನು ತಳ್ಳಿ ಹಾಕ್ತಾರೆ, ನಿಮ್ಮನ್ನು ಬೀದಿಗೆ ತರ್ತಾರೆ, ನಿಮ್ಮ ಕುಟುಂಬವನ್ನು ಹಾಳು ಮಾಡ್ತಾರೆ. ನೀವು ಒಬ್ಬರನ್ನ ವಾವ್ ಏನು ಚಂದ ಇವರ ಪ್ರೀತಿ ಅಂತ ಹೇಳಿ ಮೊಬೈಲಲ್ಲಿ ತಿಕ್ಕೊಂಡು ತಿಕ್ಕೊಂಡು ಹಿಂಗೆ ಮೇಲೊಂದು ಕಡೆ ಕೆಳಗೊಂದು ಕಡೆ ಅಡ್ಡಕ್ಕೊಂದು ಕಡೆ ಉದ್ದಕ್ಕೊಂದು ಕಡೆ ತಿಕ್ಕಾಡ್ಕೊಂಡು ಮೊಬೈಲಲ್ಲಿ ಇರುವಾಗ, ಪ್ರಿಯರೇ, ಅದು ನಿಮ್ಮ ಜೀವನವನ್ನು ನರಕಕ್ಕೆ ತೆಕೊಂಡು ಹೋಗ್ತಾ ಇದೆ, ಪಾತಾಳಕ್ಕೆ ತೆಕೊಂಡೋಗಿ ಬೀಳಿಸ್ತಾ ಇದೆ, ನಿಮ್ಮ ಕುಟುಂಬವನ್ನು ಕುಸಿಯಲ್ಪಡಲಿಕ್ಕೆ ಕಾರಣವಾಗ್ತಾ ಇದೆ, ನಿಮ್ಮ ಮಕ್ಕಳ ಜೀವನವನ್ನು ಹಾಳು ಮಾಡ್ತಾ ಇದೆ, ನಿಮ್ಮ ಕುಟುಂಬದ ಸರ್ವನಾಶಕ್ಕೆ ಕಾರಣವಾಗ್ತಾ ಇದೆ ಅಂತ ನೆನೆಸ್ಕೊಳ್ಳಿ. ದೇವರು ಒಂದುಗೂಡಿಸಿದು ಮದುವೆ ಎಂಬ ಆ ವಿವಾಹ ಸಂಸ್ಕಾರದಲ್ಲಿ ದೇವರು ಒಂದುಗೂಡಿಸುವುದು. ಕಷ್ಟದಲ್ಲಿಯೂ ದುಃಖದಲ್ಲಿಯೂ ನೋವಿನಲ್ಲಿ ನಲಿವಿನಲ್ಲಿಯೂ ಸಮಭಾಗಿಯಾಗಿರ್ತೀನಿ ಅಂತ ದಯವಿಟ್ಟು ಕೈ ಮುಗಿದು ಕೇಳ್ಕೊಳ್ತಿದ್ದೀನಿ. ನಿಮ್ಮ ಕುಟುಂಬದ ಮಗಳಾಗಿ, ನಿಮ್ಮ ಕುಟುಂಬದ ಒಂದು ಸಹೋದರಿಯಾಗಿ, ಒಂದು ಅಮ್ಮನಾಗಿ ಕೈ ಮುಗಿದು ಕೇಳ್ಕೊಳ್ತಿದ್ದೀನಿ. ಆ ಅಟ್ರಾಕ್ಷನಿಂದ ಹೊರಗಡೆ ಬನ್ನಿ. ನಿಮ್ಮ ಹೆಂಡತಿ ಮುಖ ಒಂದ್ಸಲ ನೋಡಿ, ನಿಮ್ಮ ಗಂಡನ ಮುಖ ಒಂದ್ಸಲ ನೋಡಿ, ನಿಮ್ಮ ಮಕ್ಕಳ ಮುಖ ಒಂದ್ಸಲ ನೋಡಿ. ನಿಮ್ಮ ಹೃದಯ ಕರಗುತ್ತೆ. ಅಯ್ಯೋ, ನಾನು ಎಷ್ಟು ತಪ್ಪು ಮಾಡಿದೆ, ನನ್ನ ಹೆಂಡತಿ ಎಷ್ಟು ಕೊರಗಿ ಹೋಗಿದ್ದಾಳೆ, ಎಷ್ಟು ಸೊರಗಿ ಹೋಗಿದ್ದಾಳೆ. ಸುಂದರವಾಗಿದ್ದ ಆ ಮುಖ ಇಡೀ ಸುಕ್ಕುಗಟ್ತಾ ಇದೆ, ಕಣ್ಣಿನ ಕೆಳಗೆ ಕಪ್ಪು ಬರ್ತಾ ಇದೆ, ಏನೇನೋ ಆಗ್ತಾ ಇದೆ ಅವಳ ಶರೀರದಲ್ಲಿ. ನೋಡ್ತೀರಾ ನೀವು? ನಿಮ್ಮ ಮಕ್ಕಳು ಚಂದ ಓದ್ತಾ ಇದ್ರು, ಈಗ ಓದಕ್ಕಾಗ್ತಾ ಇಲ್ಲ ಅವರಿಗೆ. ನಿಮ್ಮ ಮಕ್ಕಳು ನಿಮ್ಮನ್ನು ತುಂಬ ಗೌರವದಲ್ಲಿಟ್ಟು ಆಕಾಶದ ಎತ್ತರಕ್ಕೆ ಇಟ್ಟಿದ್ರು, ಈಗ ನಿಮ್ಮ ಮಕ್ಕಳು ನಿಮ್ಮನ್ನು ನೋಡುವಾಗ ಅಸಹ್ಯ ಪಡ್ತಾ ಇದ್ದಾರೆ. ನಿಮ್ಮನ್ನು ಗೌರವಿಸೋಕೆ ಅವರಿಗೆ ಆಗ್ತಾ ಇಲ್ಲ. ನೀವು ಏನು ಹೇಳಿದ್ರು ಎದುರುತ್ತರ ಕೊಡ್ತಾ ಇದ್ದಾರೆ. ಏಕೆಂದರೆ ತನ್ನ ತಂದೆ ತನ್ನದು ಮಾತ್ರ, ತನ್ನ ತಾಯಿ ತನ್ನದು ಮಾತ್ರ ಅಂತ ಇರುವಾಗ ಅಲ್ಲಿ ಮೂರನೇ ಯಾವುದೋ ಒಂದು ವ್ಯಕ್ತಿ, ಪರಸ್ತ್ರೀ ಪರಪುರುಷ ಅಲ್ಲಿಗೆ ಎಂಟ್ರಿ ಕೊಡೋದನ್ನ ಯಾವ ಮಕ್ಕಳು ಅದನ್ನು ಒಪ್ಪಿಕೊಳ್ಳೋದಿಲ್ಲ. ಇನ್ನು ಗಂಡ ಸತ್ತೋದ್ರೆ ಅಥವಾ ಹೆಂಡತಿ ಸತ್ತೋದ್ರೆ ಎರಡನೇ ಮದುವೆ ಆಗುವಾಗ ಮಕ್ಕಳನ್ನು ಸರಿಯಾಗಿ ಒಪ್ಪಿಸಿ, ಮಕ್ಕಳ ಇದು ಮಾಡಿ ಸರಿಯಾಗಿ ಅದು ಗುರುಗಳು ಅಥವಾ ಹಿರಿಯರು ಆ ಕರ್ತವ್ಯವನ್ನು ಮಾಡ್ತಾರೆ. ಅಲ್ಲದೆ ಗಂಡ ಬದುಕಿ ನೀವು ಒಂದೇ ಮನೆಯಲ್ಲಿರುವಾಗ, ಹೆಂಡತಿ ಬದುಕಿ ಒಂದೇ ಮನೆಯಲ್ಲಿರುವಾಗ ದಯವಿಟ್ಟು ಇಂಥ ಕೆಲಸ ಮಾಡಬೇಡಿ. ಹೆಂಡತಿ ಮನೆಯಲ್ಲಿ ಬದುಕಿದ್ದು ಸತ್ತಾಗಿ ಇರ್ತಾಳೆ. ತುಂಬ ಕೇಸಸ್ ನಾನು ಈ ರೀತಿ ಹ್ಯಾಂಡಲ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಬಿಟ್ಟುಬಿಡಿ. ಯೇಸು ಅಂತ ಒಂದು 5 ಗಂಡಂದಿರ ಜೊತೆ ಬದುಕ್ತಾ ಇದ್ದ ಆ ಸಮಾರ್ಯದ ಸ್ತ್ರೀನ ಆ ಬಾವಿ ಕಟ್ಟಡ, ಆ ಯಾಕೋಬನ ಬಾವಿ ಹತ್ರ ಹೋಗಿ ಕಾದ್ರು. ಯೇಸು ಇವತ್ತು ನಿನ್ನ ಹೃದಯದಲ್ಲಿ ಕಾಯ್ತಾ ಇದ್ದಾರೆ, ಹೃದಯದ ಬಾಗಿಲನ್ನು ತಟ್ಟುತ್ತಾ ಇದ್ದಾರೆ. ಮಗನೇ, ನೀನು ನನಗೆ ಜಾಗ ಕೊಡು, ನಿನ್ನನ್ನು ಪರಿಶುದ್ಧತ್ವದಿಂದ ತುಂಬಲಿಕ್ಕೆ. ಮಗಳೇ, ನೀನು ನನಗೆ ಜಾಗ ಕೊಡು, ನಿನ್ನನ್ನು ಪರಿಶುದ್ಧತ್ವದಿಂದ ತುಂಬಕ್ಕೆ ನಾನು ಕಾಯ್ತಾ ಇದ್ದೀನಿ. ನಿನ್ನ ಗಂಡ, ನಿನ್ನ ಹೆಂಡತಿ ನಿನ್ನದು, ನೀನು ಆ ಕುಟುಂಬವನ್ನು ಕಟ್ಟು. ಕರ್ತನು ಮನೆ ಮಠಗಳನ್ನು ಕಟ್ಟದಿದ್ರೆ ಕಟ್ಟುವನ ಪ್ರಯತ್ನ ವ್ಯರ್ಥ. ಕರ್ತನು ಯೇಸು ನಿಮ್ಮ ಕುಟುಂಬವನ್ನು ಕಟ್ಟುತ್ತಾರೆ. ನೀವು ಬನ್ನಿ ವಾಪಸ್. ಆ ಎರಡನೇ ಸಂಬಂಧ ಬೇಡ ನಿಮಗೆ. ಆ ಪೋಲಿ ಮಾತುಗಳು, ಆ ಪೋಲಿ ಜೋಕ್ಸುಗಳು, ಆ ಒಂದು ಕೆಟ್ಟ ಒಂದು ಸುಖ ನಿಮಗೆ ಬೇಡ. ವಾಪಸ್ ಬನ್ನಿ. ಯೇಸು ನಿಮಗೆ ಸಹಾಯ ಮಾಡ್ತಾರೆ. ಬರ್ತೀನಿ ಅಂತ ನೀವೊಂದು ಮನಸ್ಸು ಮಾಡಿ, ಬರ್ತೀನಿ ಅಂತ ನೀವು ಈ ನಿಮಿಷದಲ್ಲಿ ಒಂದು ಮನಸ್ಸು ಮಾಡಿ, ಖಂಡಿತವಾಗಿಯೂ ಯೇಸು ಸಹಾಯ ಮಾಡ್ತಾರೆ. ನೀವು ಪರಸ್ತ್ರೀ ಸಂಘ ಮಾಡಿದ್ರು, ಪರಪುರುಷನ ಸಂಘ ಮಾಡಿದ್ರು, ಯೇಸು ನಿಮಗಾಗಿ 2 ಕರಗಳನ್ನು ಚಾಚಿ ಶಿಲುಬೆ ಮೇಲೆ ಕಾಯ್ತಾ ಇದ್ದಾರೆ. ಪ್ರಿಯರೇ, ಮಗನೇ, ಮಗಳೇ, ಬಾ ನನ್ನ ಹತ್ರ. ನಿಮ್ಮ ಕುಟುಂಬವನ್ನು ನಾನು ಕಟ್ಟುತ್ತೀನಿ, ನಿಮ್ಮ ಕುಟುಂಬವನ್ನು ನಾನು ಕಾಯ್ತೀನಿ. ನಿದ್ರೆಯಲ್ಲಿ ಕೂಡ ನಾನು ನಿಮ್ಮನ್ನು ಪರಿಪಾಲಿಸಿ ಪೋಷಿಸ್ತೀನಿ. ಯೇಸು ಕಾಯ್ತಾ ಇದ್ದಾರೆ. ಬಂದು ಬಿಡಿ. ಈ ವಿಡಿಯೋ ವೀಕ್ಷಿಸುವ ನಿಮ್ಮ ಕುಟುಂಬಗಳಲ್ಲಿ ಇಂಥ ಸಮಸ್ಯೆಗಳಿದ್ದರೆ, ಅಥವಾ ನಿಮಗೆ ಗೊತ್ತಿರುವವರಲ್ಲಿ ಯಾರಿಗಾದರೂ ಇಂಥ ಸಮಸ್ಯೆಗಳಿದ್ದರೆ ಈ ವಿಡಿಯೋವನ್ನು ಕಳಿಸಿಕೊಡಿ. ಅವರಿಗೆ ಶೇರ್ ಮಾಡಿ, ಎಷ್ಟಾಗುತ್ತೋ ಅಷ್ಟು ಶೇರ್ ಮಾಡಿ. ಅದು ಕೂಡ ಒಂದು ದೇವರ ಕೆಲಸ. ಅದು ನಮ್ಮ ದೇವರ ವಾಕ್ಯ ಸಾರುವುದರಲ್ಲಿ ನೀವು ಕೂಡ ಒಂದು ಜೋಡಿಸಲ್ಪಡುವುದು, ನೀವು ಕೂಡ ಹೊಂದಾಣಿಕೆಯಾಗಿ ನಮ್ಮ ಈ ದೇವರ ವಾಕ್ಯ ಸುವಾರ್ತೆ ಜೊತೆ, ಮಂಜುಳಾ ಜೋಯ್ ಜೊತೆ ನೀವು ಸಹ ಇರ್ತೀರ. ಇದನ್ನು ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೆ. ಈ ರೀತಿಯಲ್ಲಿ ಮದುವೆ ಆಗದ ಮಕ್ಕಳು ಕೂಡ ಇವತ್ತು ಎಷ್ಟೋ ಕೆಟ್ಟ ಸಂಬಂಧಕ್ಕೆ ಒಳಗಾಗ್ತಿದ್ದಾರೆ. ಮೊನ್ನೆ ಒಂದು ತಾಯಿ ನನಗೆ ಕರೆದು ಹೇಳಿದ್ರು, ಸಿಸ್ಟರ್, ನನ್ನ ಮಗನಿಗೆ 21 ವರ್ಷ,
38-40 ವರ್ಷ ಆದ ಸ್ತ್ರೀ ಜೊತೆ ಸಂಬಂಧ ಇಟ್ಕೊಂಡಿದ್ದಾನೆ. ಆ ಹೊಲಸಿನಿಂದೆಲ್ಲ ಹೊರಗಡೆ ಬನ್ನಿ. ಇವತ್ತು ನಿನ್ನ ತಂದೆ ತಾಯಿ ಕಣ್ಣೀರಾಕಿ ಬೇಡ್ತಾ ಇದ್ದಾರೆ, ಮೊಣಕಾಲೂರಿ ಏಸಪ್ಪ ಅಂತ ಕರೀತಾ ಇದ್ದಾರೆ. ನನ್ನ ಮಗನ ವಾಪಸ್ ಕರ್ಕೊಂಬನ್ನಿ ಅಂತ ಅಂಗಲಾಚ್ತಾ ಇದ್ದಾರೆ ಯೇಸು ಹತ್ರ. ಆ ಕಣ್ಣೀರನ್ನು ನೋಡಿ ನೀವು, ಆ ದುಃಖವನ್ನು ನೋಡಿ ನೀವು, ಆ ಕಣ್ಣೀರು ಒರೆಸ್ಲಿಕ್ಕೆ ನಿನ್ನಿಂದ ಮಾತ್ರ ಸಾಧ್ಯ. ಯೇಸು ನಾಮದಲ್ಲಿ ನಿನ್ನಿಂದ ಮಾತ್ರ ಸಾಧ್ಯ. ಹೊರಗಡೆ ಬಾ. ನಿನ್ನ ಮಗಳು ಕಣ್ಣೀರಾಗ್ತಿದ್ದಾಳೆ, ನಿನ್ನ ಮಗ ಕಣ್ಣೀರಾಗ್ತಿದ್ದಾನೆ, ನಿನ್ನ ಹೆಂಡತಿ ಕಣ್ಣೀರಾಗ್ತಿದ್ದಾಳೆ, ನಿನ್ನ ಗಂಡ ಕಣ್ಣೀರಾಗ್ತಿದ್ದಾನೆ, ನಿನ್ನ ಹೆತ್ತವರು ಕಣ್ಣೀರಾಗ್ತಿದ್ದಾರೆ. ಬಾ ನೀನು ಆ ಹೊಲಸಿನಿಂದ. ಈ ರೀತಿ ಸಂಬಂಧ ಇದ್ದರೆ ಅಥವಾ ಯಾರಿಗಾದ್ರೂ ಗೊತ್ತಿದ್ರೆ ಈ ವಿಡಿಯೋ ಕಳಿಸಿಕೊಡಿ. ನಾವೆಲ್ಲರೂ ಸೇರಿ ಯೇಸುವಿನ ಮಕ್ಕಳಾಗಿ ಜೀವನ ಮಾಡುವ. ಕಣ್ಣುಗಳನ್ನು ಮುಚ್ಚಿ ಎದೆ ಮೇಲೆ ಕೈ ಇಟ್ಟು, ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ ಸ್ವಾಮಿ. ಇಂಥ ದುಶ್ಚಟ ದುರ್ಗುಣಗಳಲ್ಲಿರುವ ಎಲ್ಲ ಮಕ್ಕಳ ಆ ಕೆಟ್ಟ ಸಂಬಂಧಗಳನ್ನು ನಜರೇತುವಿನ ಯೇಸು ಕ್ರಿಸ್ತನ ನಾಮದಲ್ಲಿ ಬಂಧಿಸಿ ಸುಟ್ಟು ಪಾತಾಳಕ್ಕೆ ದಬ್ಬುತ್ತಿದ್ದೇನೆ ಯೇಸುವೆ. ಎಲ್ಲ ಅಶುದ್ಧಾತ್ಮ ಶಕ್ತಿಗಳೇ, ಎಲ್ಲ ವ್ಯಭಿಚಾರದ ದುರಾತ್ಮನೆ, ನಿನ್ನನ್ನು ಯೇಸು ನಾಮದಲ್ಲಿ ಬಂಧಿಸಿ ಸುಟ್ಟು ನಿತ್ಯ ನರಕಕ್ಕೆ ದಬ್ಬುತ್ತಿದ್ದೇನೆ. ನೀನು ನಿತ್ಯ ನರಕದಲ್ಲಿ ಹೋಗಿ ಬೀಳು. ಈಗೋ ಯೇಸುವಿನ ಕಲ್ವಾರಿ ಶಿಲುಬೆಯಲ್ಲಿ ಸುರಿಸಿದ ಆ ಪರಿಶುದ್ಧ ರಕ್ತದಿಂದ ನಿನ್ನ ಆತ್ಮ, ಮನಸ್ಸು, ಶರೀರ, ಬೋಧ, ಉಪಬೋಧ, ಸುಬೋಧ, ಮನಸ್ಸು, ಮನಸ್ಸಾಕ್ಷಿ, ರಕ್ತ, ನರನಾಡಿ, ಕೀಳು, ಮಜ್ಜೆ, ಮಾಂಸಖಂಡಗಳನ್ನು ಈ ನಿಮಿಷದಲ್ಲಿ ತೊಳೆದು ಶುದ್ಧೀಕರಿಸಲ್ಪಡ್ತಿದ್ದೇನೆ ಯೇಸು ನಾಮದಲ್ಲಿ. ಯೇಸು ನಾಮದಲ್ಲಿ ನೀನು ಬದಲಾಗ್ತಾ ಇದೆಯಾ? ಯೇಸು ನಾಮದಲ್ಲಿ ನಿನಗೆ ಬಿಡುಗಡೆ ಆಗ್ತಾ ಇದೆ. ಯೇಸು ನಾಮದಲ್ಲಿ ನಿನ್ನ ಪತಿಗೆ ಬಿಡುಗಡೆ ಆಗ್ತಾ ಇದೆ. ಯೇಸು ನಾಮದಲ್ಲಿ ನಿನ್ನ ಪತ್ನಿಗೆ ಬಿಡುಗಡೆ ಆಗ್ತಿದೆ. ಯೇಸು ನಾಮದಲ್ಲಿ ನಿನ್ನ ಮಗನಿಗೆ, ಮಗಳಿಗೆ, ಸಹೋದರ ಸಹೋದರಿಗೆ ಬಿಡುಗಡೆ ಆಗ್ತಾ ಇದೆ. ಅಸ್ತಮೈಥುನ, ಸಲಿಂಗ ಕಾಮ, ಬ್ಲೂ ಫಿಲಂ ನೋಡೋದು, ಪರಸ್ತ್ರೀ ಸಂಘ, ಪರಪುರುಷನ ಸಂಘ, ಮದುವೆಗೆ ಮುಂಚೆಯೇ ಕೆಟ್ಟ ಸಂಬಂಧಗಳು ಯೇಸು ನಾಮದಲ್ಲಿ ಈ ನಿಮಿಷದಲ್ಲಿ ಸುಟ್ಟು ಪಾತಾಳಕ್ಕೆ ದಬ್ಬುತ್ತಿದ್ದೇನೆ. ಯೇಸುವೆ, ನೀವು ಮುಟ್ಟಿದಕ್ಕಾಗಿ ಸ್ತೋತ್ರ, ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಯೇಸುವೆ. ಯೇಸುವೆ, ನೀವು ಅವರನ್ನು ಅನುಗ್ರಹಿಸಿ ಆಶೀರ್ವದಿಸಿ ಪರಿಶುದ್ಧ ಮಕ್ಕಳಾಗಿ ಮಾರ್ಪಡಿಸಿದಕ್ಕಾಗಿ ಸ್ತೋತ್ರ ಸ್ವಾಮಿ. ನಿಮ್ಮ ಕರುಣೆ ಇಳಿದು ಬಂದಿದ್ದಕ್ಕಾಗಿ ಸ್ತೋತ್ರ. ಅಮ್ಮ ಮಾತೆಯೇ, ಎಲ್ಲ ಕುಟುಂಬಗಳಿಗಾಗಿ, ವಿಶೇಷವಾಗಿ ಅಶುದ್ಧತೆಯಿಂದ ಜೀವಿಸುವ ಎಲ್ಲ ಕುಟುಂಬಗಳು ಯೇಸುವಿನ ರಕ್ತದಲ್ಲಿ ತೊಳೆದು ಶುದ್ಧೀಕರಿಸಲ್ಪಟ್ಟು ಪರಿಶುದ್ಧತೆಗೆ ಬರುವಂತೆ ಪ್ರಾರ್ಥಿಸಿರಿ ತಾಯಿಯೇ. ತಂದೆಯಾದ ದೇವನೇ, ಯೇಸು ನಾಮದಲ್ಲಿ ಬೇಡಿದ್ದೇವೆ, ಬೇಡಿದನ್ನು ಹೊಂದಿಕೊಂಡಿದ್ದೇವೆ ಎಂದು ವಿಶ್ವಾಸಿಸ್ತೇವೆ ನಮ್ಮ ಜೀವವುಳ್ಳ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ. ನಿಮ್ಮ ಸಹೋದರಿ ಮಂಜುಳಾ ಜಾಯ್, ಪ್ರೋ ಲೈಫರ್.